ವಿಟ್ಲದ ಒಡಿಯೂರು ಗುರುದೇವದತ್ತ ಸಂಸ್ಥಾನದಲ್ಲಿ ನಡೆಯಲಿರುವ ಒಡಿಯೂರು ಶ್ರೀಗಳ ಜನ್ಮದಿನೋತ್ಸವ ಗ್ರಾಮೋತ್ಸವದ ಅಂಗವಾಗಿ ಹೊರಾಂಗಣ ಸ್ಪರ್ಧೆಗಳು ಒಡಿಯೂರು ಕ್ಷೇತ್ರದ ಕ್ರೀಡಾಂಗಣದಲ್ಲಿ ನಡೆಯಿತು. ಮಹಿಳೆಯರಿಗಾಗಿ ಥ್ರೋಬಾಲ್, ಹಗ್ಗಜಗ್ಗಾಟ, ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧೆ, 6ರಿಂದ 10ನೇ ತರಗತಿಯವರೆಗಿನ ಬಾಲಕಿಯರಿಗೆ ಟೊಂಕ, 100 ಮೀಟರ್ ಓಟ, ಶಟಲ್ ಬ್ಯಾಡ್ಮಿಂಟನ್, ಬಾಲಕರಿಗೆ ವಾಲಿಬಾಲ್, 100 ಮೀಟರ್ ಓಟ, ಶಟಲ್ ಬ್ಯಾಡ್ಮಿಂಟನ್, 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಕೆರೆದಡ, ಕಪ್ಪೆ ಜಿಗಿತ, ಬಾಲ್ ಪಾಸ್, ಯಾವುದಾದರೂ 3 ನೈಮಿತಿಕ ಶ್ಲೋಕಗಳನ್ನು ಹೇಳುವ ಸ್ಪರ್ಧೆಗಳು ನಡೆದವು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಗ್ರಾಮೋತ್ಸವ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಆಶೀರ್ವಚನ ನೀಡಿದ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಮನಸ್ಸು ಅರಿತು ಸ್ವಚ್ಛತೆಯನ್ನ ಕಾಪಾಡಿದಾಗ ತಾನು ಸಮಾಜವು ಸ್ವಚ್ಛವಾಗುತ್ತದೆ. ಇಂದು ವಿದ್ಯಾರ್ಥಿಗಳಿಗೆ ಶಾರೀರಿಕ ಶಿಕ್ಷಣದ ಕೊರತೆ ಇದೆ. ಕ್ರೀಡೆ ದೈಹಿಕ ಬೆಳವಣಿಗೆಯನ್ನ ಸಾಧಿಸುತ್ತದೆ. ಕ್ರೀಡೋತ್ಸವವು ಮಾನವೀಯ ಮೌಲ್ಯದ ಕೊಂಡಿಯಾಗಿದೆ ಎಂದು ಹೇಳಿದರು. ಖಾಲಿ ಬಾಕಿದಕ್ಕೆ ನಮ್ಮ ಬುದ್ಧಿದ ಪ್ರಚೋದನೆಗೆ ಹೆಚ್ಚಿಗೆ ಹೊತ್ತುಕೊಂಡಾಗ ಶಾರೀರಿಕವಾದ ಗುಳಿಸುವಂತೆ ಕಮ್ಮಿ ಆಗ್ತದೆ ನಮ್ಮ ತೋಂದಿಲ್ಲ ಅಂಚಾಡಿ ಬಲ್ಲಿ ಶಾರೀರಿಕವಾದ ನನಗೆ ಬೋರ್ಡ್ ಅಂತೆ ವ್ಯಾಯಾಮಗಳು ಆಯ್ತು. ಒಟ್ಟಿಗೆ ಮನಸ್ಸಿನ ಸಂಯಮವನ್ನು ನಮ್ಮ ಕಾತುಗಳು ಈಗ ತೋಜು ಎಡ್ಡೆ ಒಂಜಿ ಕಾರ್ಯ ಮಾತ್ರ ನಮ್ಮ ಪಾಲ್ಪಡೆ ಒಂದಿಲ್ಲ ನನ್ ಗೊತ್ತೆ ಬೋಡು ಒಂದು ಮಾತ್ರ ದೈನಿಕೆಂಡ ಮನುಷ್ಯನ ಮನುಷ್ಯ ಫಲ ದೇವರೆನ್ಪಂಪ ಉತ್ಸವ ಪ್ರಿಯ ರೀತಿ ಮನುಷ್ಯನ ಉತ್ಸವ ಪ್ರಿಯನಿ ಮನುಷ್ಯ ಗೋಡದೇ ಉಚ್ಚಯ ಮಾತ ಮಲ್ಪು ದೇವರೇ ಪಡುತ್ತುಂಟು ದೇವರೇ ಪುದರ್ಗ ಮನುಷ್ಯ ಒಂದು ಉಚ್ಚಯ ಈ ಕಾರ್ಯಗಳು ಅಂತೇಳಿ ನಮ್ಮಂತೆ ಕಾರ್ಯದ ನಿಮಿತ್ತವಾಗಿ ಗ್ರಾಮ ಉಚ್ಚಯ ಹೆಸರು ನಕ್ಕೊಂಡು ಏನು ಪಂಡ ಈ ಪಂಡೇರಿ ಗ್ರಾಮ ಉಚ್ಚಯ ಅಂತ ಪಂಡ ರಾಷ್ಟ್ರದ ಆರಂಭದ ಮುದಿರುವುಂಡು ಕೆಂಡ ಗ್ರಾಮದೊಟ್ಟಿಗೆ ಗ್ರಾಮದ ಒಂಜಿ ಬದಲಾವಣೆ ಆಂಡುಂದಾಂಡ ಒಂಜಿ ರಾಷ್ಟ್ರದ ಬದಲಾವಣೆಗೆ ಸಾಧ್ಯತೆ ಉಂಟು. ಈ ಸಂದರ್ಭ ಸಾಧ್ವಿ ಶ್ರೀ ಮಾಥಾನಂದಮಯಿ, ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಪ್ರಧಾನ ಸಂಚಾಲಕ ತಾರನಾಥ್ ಕೊಟ್ಟಾರಿ, ಒಡಿಯೂರು ತುಳುಕೂಟದ ಅಧ್ಯಕ್ಷ HK ಪುರುಷೋತ್ತಮ್ ಮೊದಲಾದವರು ಉಪಸ್ಥಿತರಿದ್ದರು.